ನಮಸ್ಕಾರ ಎಲ್ಲರಿಗೂ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಹೊರಟದು ಕ್ರಿಕೆಟ್ ಆಡಲಿಕ್ಕೆ. 3 ಬ್ಯಾಟ್ ನ ಮಾಲೀಕ, ಸಾರಿ 4 ಕರಿಮಣಿ ಮಾಲೀಕ ಪಾರ್ಲೇಜಿ ಬಿಸ್ಕಿಟ್ ದ ಬಾಲೆದಲ್ಲಿ ಇಲ್ಲೇ ಬೆನ್ನ ಮೇಲೆ ಹೊಡಿತಾ ಇದ್ದಾರ ಶರತ್ ಅವರು. ಇಲ್ಲಿ ಉದಾರಿ ಆಗತ್ತ ಕಂಡು ಬರ್ತಾ ಇದೆ. ಕ್ರಿಕೆಟ್ ಎಲ್ಲ ಆಟ ಆಡಿ ಬಂದು ಫ್ರೆಶ್ ಆದ್ಮೇಲೆ ನಾವೆಲ್ಲ ಬಾಯ್ಸ್ ಹೊರಟದ್ದು ಸೀದಾ ಸೀಬರ್ಡ್ ರೆಸಾರ್ಟ್ಗೆ. ಯಾಕಂದ್ರೆ ನಮ್ಮದೊಂದು ಚಿಕ್ಕದೊಂದು ಗೆಟ್ ಟುಗೆದರ್ ಇತ್ತು, ಹಾಗಾಗಿ. ಆಮೇಲೆ ನಾವು ಸೀದಾ ಬಂದು ರೀಚ್ ಆದದ್ದು ಸೀಬರ್ಡ್ ರೆಸಾರ್ಟ್ಗೆ. ಇಲ್ಲಿ ಭಾರಿ ಒಳ್ಳೆ ವ್ಯೂ ಎಲ್ಲ ಉಂಟು, ಸ್ವಿಮ್ಮಿಂಗ್ ಪೂಲ್ ಹಾಗೆ ಔಟ್ಡೋರ್ ಗೇಮ್ಸ್ ಎಲ್ಲ. ನಾವೆಲ್ಲ ಗೇಮ್ಸ್ ಎಲ್ಲ ಒಳ್ಳೆ ಮಾಡಿ ಆಡಿದೆವು. ನಿಮ್ಗೆ ಸಹ ಬೇಕಾದ್ರೆ ಬನ್ನಿ ಇಲ್ಲಿಗೆ.